ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೊರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸ್ ರೈಸ್, ಪೋಸ್ಟ್ ಮ್ಯಾನ್ ತೋರ್ದ, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ನಮ್ಮ ಜೊತೆ ಚಂದ್ರಿಕಾ ಮಲ್ಯ ಮ್ಯಾಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಇವಾಗ ಎಲ್ಲಾದರೂ ಸುತ್ತಿಕೊಂಡು ಬಂದ್ರಾ? ಹೌದು. ಎಲ್ಲಿ ಹೋಗಿದ್ರಿ? ಅಷ್ಟವಿನಾಯಕ ಹೋಗಿದ್ದೆ. ಅದರ ಮುಂಚೆ ಒಂದು ಕಾಶ್ಮೀರಕ್ಕೆ ಹೋಗಿದ್ದೆ. ಕಾಶ್ಮೀರಕ್ಕೆ ಹೋಗಿದ್ದೀರಾ? ಓಕೆ, ಅದರೆಲ್ಲ ಎಕ್ಸ್ಪೀರಿಯನ್ಸ್ ಆಮೇಲೆ ಕೇಳುವಲ್ಲ. ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತೀವಿ? ಇವತ್ತು ಒಂದು ನಮ್ಮ ಮನೆಯಲ್ಲೇ ಇರುವ ವಸ್ತುವನ್ನು ಬಳಸಿಕೊಂಡು ಒಂದು ಪರೋಟ ಮಾಡ್ತಾ ಇದ್ದೇನೆ. ಮತ್ತೆ ಒಂದು ತರಕಾರಿ ಸೂಪ್ ಮಾಡ್ತಾ ಇದ್ದೇನೆ. ತರಕಾರಿ ಸೂಪ್. ಓಕೆ, ಎರಡು ಮಾಡಲಿಕ್ಕೆ ಅಡುಗೆ ರೂಮ್ ಹೋಗುವ. ಸರಿ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಅಡುಗೆ ಮಾಡೋದಲ್ಲ? ಹೌದು. ಫಸ್ಟಿಗೆ ಅದು ನೋಡು. ಈಗ ನಾನು ತೆಂಗಿನಕಾಯಿ ಪರೋಟ ಮಾಡ್ತಾ ಇದ್ದೆ. ತೆಂಗಿನಕಾಯಿ ಪರೋಟ ಅಂದ್ರೆ ಈ ಪರೋಟಕ್ಕೆ ತೆಂಗಿನಕಾಯಿ ಮಾತ್ರ ಹಾಕುದಾ ಹೇಗೆ? ಹೌದು. ಬೇರೆ ಏನು ಹಾಕ್ಲಿಕ್ಕಿಲ್ಲ? ಏನು ಮೈದಾ ಇದು? ಇಲ್ಲ ಇಲ್ಲ, ಏನು ಹಾಕ್ಲಿಕ್ಕೆ ಇಲ್ಲ. ಗೋಧಿ ಹಿಟ್ಟಿನ ಕಲಿಸೋದು ನಾವು. ಗೋಧಿ ಹಿಟ್ಟು ಹಾಕ್ಲಿಕ್ಕೆ? ಹೌದು, ಗೋಧಿ ಹಿಟ್ಟು ಬೇಕು. ಇದು ಸ್ಟಫ್ ಅದಕ್ಕೆ. ಓಕೆ, ನಾನು ಅನ್ಕೊಂಡೆ ನೀವು ಬರೀ ತೆಂಗಿನಕಾಯಿಯಲ್ಲಿ ಹಾಕೊಂಡು ಪರೋಟ ಮಾಡ್ಬೋದು. ಅದು ಮಾಡಿದ್ರೆ ನಮ್ದು ನೀರು ದೋಸೆ. ನೀರು ದೋಸೆ ಆಗ್ತಲ್ಲ. ಓಕೆ, ಹಾಗಾದ್ರೆ ಈಗ ತೆಂಗಿನಕಾಯಿ ಪರೋಟಕ್ಕೆ ಫಸ್ಟ್ ಈಗ ಫಸ್ಟ್ ನಾವು ಇದು ಫಿಲ್ಲಿಂಗ್ ರೆಡಿ ಮಾಡುವ. ಓಕೆ, ಫಸ್ಟಿಗೆ ತೆಂಗಿನಕಾಯಿ ಅಲ್ಲ? ಓಕೆ, ತುರಿದ ಫ್ರೆಶ್ ತೆಂಗಿನಕಾಯಿ. ಓಕೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಅಲ್ಲ? ಸಣ್ಣಗೆ ಚೂರು ಮಾಡಬೇಕು. ಅಂದರೆ ಪರೋಟಕ್ಕೆ ಈರುಳ್ಳಿ ಹಾಕಿದ್ದು ಗೊತ್ತಾಗ್ಬಾರ್ದು. ಅಲ್ಲ, ಮಾತ್ರ ಹೌದು. ಅಲ್ಲ, ಅದು ದೊಡ್ಡ ಪೀಸ್ ಆದರೆ ಲಟ್ಟಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಸಣ್ಣದು ಪೀಸ್ ಹಾಕಬೇಕು. ಮತ್ತೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಮುರಿದು ಹಾಕ್ತೇನೆ. ಕರಿಬೇವನ್ನು ಹಾಗೆ ಮುರಿದು ಹಾಕಬೇಕು ಅಂತ ಮುನ್ನೆ ಬರೀ ಹೇಳಿದ್ರು. ಹಾಗೆ ಒಗ್ಗರಣೆಗೆ ಆದರೆ ಹಾಗೆ ಇಡೀ ಹಾಕ್ತಾರಲ್ಲ? ಹೌದು. ಮತ್ತೆ ರುಚಿಗೆ ಉಪ್ಪು, ರುಚಿಗೆ ತಕ್ಕಷ್ಟು. ಓಕೆ, ಮತ್ತೆ ಸಾಂಬಾರ್ ಪೌಡರ್. ಅಲ್ಲ, ನಾವು ರೈಸ್ ಅವರ ಸಾಂಬಾರ್ ಪೌಡ್ರು ಹಾಕೋಣ. ಸ್ಪೂನ್ನಷ್ಟು ಬೇಕಾಗ್ತದೆ. ಓಕೆ, 1 ಸ್ಪೂನ್ ಅಲ್ಲ? ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇದಕ್ಕೆ ಗೋಧಿ ಹಿಟ್ಟು ಎಷ್ಟೊತ್ತಿಗೆ ಲಾಸ್ಟಿಗೆ ಹಾಕೋದಾ? ಅಲ್ಲ, ನಾವು ಗೋಧಿ ಹಿಟ್ಟು ಚಪಾತಿಗೆ ಹಿಟ್ಟು ಕಲಿಸ್ತೇವಲ್ಲ, ಅದನ್ನು ಸಪ್ರೇಟ್. ಹೌದು. ಇದನ್ನ ಅದಕ್ಕೆ ಮಿಕ್ಸ್ ಮಾಡೋದಲ್ಲ? ಅಲ್ಲ, ಅದರಲ್ಲಿ ಸ್ಟಫ್ ಮಾಡೋದು. ಓಕೆ ಓಕೆ, ಈಗ ಇದು ರೆಡಿ ಆಗಿದೆ ನಮ್ಮದು ಫಿಲ್ಲಿಂಗ್. ಓಕೆ, ಈಗ ನಾವು ಚಪಾತಿ ಲಟ್ಟಿಸುವ. ಓಕೆ, ಅಂದರೆ ನೀವೀಗ ಚಪಾತಿ ಹಿಟ್ಟಿಗೆ ಗೋಧಿ ಹಿಟ್ಟನ್ನು ನೀವು ಚೆನ್ನಾಗಿ ಇದನ್ನೇ ರೆಡಿ ಮಾಡಿ ತಂದಿದ್ದೀರಲ್ಲ? ಹೌದು. ಇಲ್ಲಿ ಕೆಲಸ ಬೇಡ ಅಂತ? ಬೇಡ. ಓಕೆ, ಈ ಥರ ಸಣ್ಣ ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ಆಮೇಲೆ ಅದರ ಒಳಗೆ ಫಿಲ್ಲಿಂಗ್ ಮಾಡಬೇಕಲ್ಲ? ನಾವೇನು ಈಗ ಹೋಳಿಗೆಲ್ಲ ಮಾಡ್ತೇವಲ್ಲ ಅದೇ ಥರ? ಹಾಗೆ. ಹೌದು. ಬೇರೆ ಆಲೂ ಪರೋಟ ಎಲ್ಲ ನಾವು ಮಾಡ್ತೇವಲ್ಲ, ಆಲೂ ಪರೋಟ, ಪನ್ನೀರ್ ಪರೋಟ. ಈಗ ಪನ್ನೀರ್ ಪರೋಟ ಮಾಡೋದಾದ್ರೂ ಸಹ ಹೀಗೇನೆ ಮಾಡೋದು. ಹಾಗೆ ಮಾಡೋದಾ? ಆದ್ರೆ ನೀವು ಪನ್ನೀರ್ ಹೊರಗಿನಿಂದ ತರಬೇಕು. ಮನೆಯಲ್ಲಿ ಇಲ್ಲ ಅಂದ್ರೆ ಹಾಲು ಬಿಸಿ ಮಾಡಿ ಅದಕ್ಕೆ ನಿಂಬೆ ಹಣ್ಣು ಹಾಕಿ ನೀವು ಪನ್ನೀರ್ ತಯಾರು ಮಾಡಬೇಕಾಗ್ತದೆ. ಇದೆಲ್ಲ ರೆಡಿಯಾಗಿ ಇರ್ತದೆ ಮನೆಯಲ್ಲಿ. ಮತ್ತೆ ತೆಂಗಿನಕಾಯಿ ಒಂದು ಫ್ಲೇವರ್ ಕೂಡ ಚೆನ್ನಾಗಿರುತ್ತಲ್ಲ? ಹೌದು. ಮತ್ತೆ ಸೆಪರೇಟ್ ಆಗಿ ಒಂದು ಬೇರೆನೇ ಫ್ಲೇವರ್ ಆಗಿ ನಿಮಗೆ
ಟೇಸ್ಟ್ ಸಹ ಬೇರೆ ಕೊಡ್ತದೆ. ಮತ್ತು ತೆಂಗಿನಕಾಯಿ ಪನ್ನೀರ್ಗಿಂತ ನಿಮಗೆ ತೆಂಗಿನಕಾಯಿ ತುಂಬ ಒಳ್ಳೆಯದು ಆಹಾರ, ಇದು ಹೆಲ್ತ್ ವೈಸ್ ಕೂಡ ಒಳ್ಳೆಯದಲ್ಲ. ಹೌದು. ಇನ್ನು ತವಾ ಇಡುವ. ನಿಮ್ಮದು ಅಲ್ಲಿ ರೆಡಿ ಆಗೋದು, ನಮ್ದು ಇಲ್ಲಿ ತವಾ ಬಿಸಿ ಆಗಬೇಕಲ್ಲ. ಹೌದು. ಸ್ಲೋ ಅಲ್ಲಿ ಇಡಲ. ಹಾಂ, ಆಯಿಲ್ ಹಾಕ್ಬೇಕಾ ಆಮೇಲೆ? ಅಲ್ಲ, ಅದು ಬಿಸಿ ಆಗಲಿ ಅಷ್ಟು. ಇದು ನೀವೇ ಟ್ರೈ ಮಾಡಿದ ಹೇಗೆ? ಹೌದು. ಈ ಥರ ಬೇರೆ ಯಾರು ಮಾಡಲಿಲ್ಲ? ಅಲ್ಲ, ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನನಗೆ ನಾನೇ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡುವ ಅಂತ ಹಾಗೆ ಟ್ರೈ ಮಾಡಿ. ಅಂದರೆ ಪನ್ನೀರಲ್ಲೆಲ್ಲ ಮಾಡ್ತೇವಲ್ಲ. ಹಾಂ, ಈ ಥರ ತೆಂಗಿನಕಾಯಿ ಹಾಕಿ. ಹೌದು, ಅದರ ಬದಲಿಗೆ ಪನ್ನೀರ್ ಹಾಕುವ ಬದಲು ಅದು ಬಿಟ್ಕೊಳ್ಳಲ್ವ? ಈಗ ನಾವು ಅದನ್ನು ಫಸ್ಟ್ ಹಾಕುವಾಗ ಇಲ್ಲ ಇಲ್ಲ ಕರೆಕ್ಟ್ ಬರುತ್ತಾ? ಹೌದು. ತೆಂಗಿನಕಾಯಿ ಹಾಕಿದ್ದು ಪುಡಿ ತೆಂಗಿನಕಾಯಿ ಅಲ್ಲ, ಹಾಗಾಗಿ ಅದು ಏನಾಗುತ್ತೆ. ಓಕೆ. ಲಟ್ಟಿಸುವಾಗ ಮಾತ್ರ ರಫ್ ಆಗಿ ಲಟ್ಟಿಸಬಾರ್ದು, ಪ್ರೀತಿಯಿಂದ ಲಟ್ಟಿಸ್ಬೇಕು. ಯಾವುದು? ಪ್ರೀತಿಯಿಂದ ಲಟ್ಟಿಸ್ಬೇಕಲ್ಲ. ಓಕೆ, ನೋಡಿ ಪ್ರೀತಿ ಎಲ್ಲೆಲ್ಲೇ ಬರುತ್ತೆ ನೋಡಿ, ಅದು ಹೊರಗೆ ಬರಬಾರ್ದಲ್ಲ. ಓಕೆ. ಓ, ಅಡಿಗೆ ಮಾಡೋದ್ರಲ್ಲಿ ಹಾಗೆ ಉಂಟಲ್ಲ. ಹೌದು, ಇಲ್ಲದ ನಾನು ಆಗಲೇ ಅಂದ್ಕೊಂಡೆ, ಇಲ್ಲ ಇದ್ರೆ ಅದು ಹೊರಗಡೆ ಬರ್ತದೆ ಅಂತ. ಈಗ ಕರೆಕ್ಟಾಗಿ ಬಂದಿದೆ ನೋಡಿ. ಅರ್ಜೆಂಟ್ ಮಾಡಿ ಲಟ್ಟಿಸಿದ್ರೆ ಹೊರಗಡೆ ಬರ್ತದೆ. ಯಾವಾಗಲೂ ನಾವು ಅಡಿಗೆ ಮಾಡುವಾಗ ಖುಷಿಯಿಂದ ಮಾಡಬೇಕು, ಆಗ ಚೆನ್ನಾಗಿ ಬರುತ್ತೆ. ಆಗ ಮನೆಯಲ್ಲಿ ತಿಂದವರಿಗೆ ಸಹ ಒಂದು ಒಳ್ಳೆ ಖುಷಿ ಸಿಗ್ತದೆ. ಹೌದು, ಆಗ ಅಡಿಗೆ ಕೂಡ ಚೆನ್ನಾಗಿ ಬರುತ್ತೆ. ಹೌದು. ಮನಸ್ಸು ನಮ್ಮದು ಖುಷಿಯಾಗಿದ್ದರೆ. ತವಾ ಬಿಸಿಯಾಗಿದೆ. ಆಯಿಲ್ ಏನು ಹಾಕ್ಲಿಕ್ಕಿಲ್ಲ? ಮತ್ತೆ ಹಾಕು, ಸ್ವಲ್ಪ ಇದು ಬಾಡಲಿ. ಈ ಥರ ರೆಡಿ ಮಾಡಿಟ್ರೆ ನಮಗೆ, ನೀವೀಗ ಹೊರಗಡೆ ಟೂರು ಅದೆಲ್ಲ ಹೋಗ್ತಾ ಇರ್ತಾರೆ, ಟಿಫಿನಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡು ಹೋಗ್ಬೋದಲ್ಲ ಈ ಥರ ಮನೆಯಲ್ಲೇ ಮಾಡಿ. ಇದು ತೆಂಗಿನಕಾಯಿ ನಾನು ಎಷ್ಟರವರೆಗೆ ತಗೊಂಡು ಹೋಗಲಿಲ್ಲ, ಅಂದರೆ ಫ್ರೆಶ್ ಕೋಕೋನಟ್ ತುಂಬ ದಿವಸ ಉಳಿಯೋದಿಲ್ಲ. ಓಕೆ, ಕೋಕೋನಟ್ನ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಒಂದೆರಡು ದಿವಸದಲ್ಲಿ ಉಳಿಬೋದು ಅಂತ ಕಾಣುತ್ತೆ. ನೀವೀಗ ಹಸಿ ಕೋಕೋನಟ್ ಹಾಕಿದ್ರಲ್ಲ? ಹೌದು, ಆದರೂ ಸಹ ಅದು ಒಂದು ದಿವಸಕ್ಕೆ ಪರವಾಗಿಲ್ಲ. ಇಲ್ಲದ ಸ್ವಲ್ಪ ಹೌದು. ಈಗ ಎಣ್ಣೆ ಹಾಕೋಣ. ಆಯಿಲ್ ಹಾಕೋಲ್ಲ. ಓಕೆ, ಆಯಿಲ್ ಅಂತ ಬಂದಾಗ ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಮೇಲೆ ಹಾಕ್ಲಾ? ಸಾಕು ಸಾಕು. ಓಕೆ, ಇದೊಂದು ಚೂರು ಸಾಕಾಗಿ ಬಂದಿದೆ ಮಾತ್ರ, ಸ್ವಲ್ಪ ಉಬ್ಬಿದೆಲ್ಲ ಅದು. ಹೌದು, ಉಬ್ಬುತ್ತದೆ. ಓಕೆ. ಮತ್ತು ಇದು ಚೂರ್ಣ ಉಳಿದ್ರೆ ಸಹ ಅದಕ್ಕೆ ನಮಗೆ ಇದು ಪರೋಟ ಲಟ್ಟಿಸಿ ಆಯಿತು, ಇನ್ನು ಉಳಿದದ್ದು ಏನು ಮಾಡೋದು ಅಂತ ಸ್ವಲ್ಪ ಅವಲಕ್ಕಿ ಇದ್ರೆ ಮಿಕ್ಸ್ ಮಾಡಿ ತಿನ್ಬೋದು, ಚುರುಮುರಿ ಇದ್ರೆ ಚುರುಮುರಿ ಮಿಕ್ಸ್ ಮಾಡಿ ತಿನ್ಬೋದು. ಸಾಕಾಗಿರುತ್ತೆ ಮಾತ್ರ. ಈ ಖಾರ ಅವಲಕ್ಕಿ ಎಲ್ಲ ಜಾಸ್ತಿ ತಿಂತಾರಲ್ಲ ಕೆಲವರೆಲ್ಲ, ಅದಕ್ಕೆ ಅದು ಹಾಗೆ ಇಟ್ಟರೆ ಸಹ ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಬೇಕಾದರೆ ನಮಗೆ ಬೇಕಾದಾಗ ತೆಗೆದು ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಅಲ್ಲ ಪರೋಟ ವಾಪಸ್ ಮಾಡಬೇಕು ಅಂತ ಹೇಳಿದ್ರೆ ವಾಪಸ್ ಕೊಡ್ತೀವಿ. ವಾಪಸ್ ಮಾಡ್ಬೋದು. ಸಾಕಾ? ಸಾಕು. ಓಕೆ, ಪರೋಟ ಅಂತೂ ಸಾಕಾಗಿ ಬಂದಿದೆ. ತೆಂಗಿನಕಾಯಿ ಎಲ್ಲ ಬೆಂದಿರುತ್ತಲ್ಲ ಕರೆಕ್ಟಾಗಿ? ತೆಂಗಿನಕಾಯಿ ಬೇಯ್ದಿದ್ರು ಸಹ ನಿಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತಿಂತೇವಲ್ಲ ನಾವು, ಇದರಲ್ಲಿ ಬೇಯಲಿಕ್ಕೆ ಏನಿಲ್ಲ. ಓಕೆ, ಆಯ್ತು. ಓಕೆ, ಇನ್ನು ಸರ್ವ್ ಮಾಡುವ ಟೈಮಲ್ಲ. ಪರೋಟ ರೆಡಿ ಆಗಿದೆ, ತೆಂಗಿನಕಾಯಿ ಪರೋಟ ರೆಡಿ ಆಗಿದೆ, ಬಿಸಿ ಬಿಸಿಯಾಗಿದೆ, ಹೇಗಾಗಿದೆ ಅಂತ ಹೇಳೋದಲ್ಲ. ಓಕೆ, ನಾವು ನೋಡುವಾಗಲೇ ಒಂಥರ ಗಮ್ಮತ್ತುಂಟು. ಆಮೇಲಾಗಿ ನಾವು ಚಪಾತಿ ಅಥವಾ ಮನೆಯಲ್ಲಿ ದೋಸೆ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟಪಡ್ತದೆ, ಆದರೆ ಇದನ್ನು ಕಷ್ಟಪಡಲಿಕ್ಕೆ ಇಲ್ಲಲ್ಲ. ನೀವು ಮೇಲೆ ಫಿಲ್ಲಪ್ ಮಾಡಿ, ಅಂದರೆ ನೀವು ಪ್ರೀತಿಯಿಂದ ಮಾಡಿದರೆ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಲ್ಲ. ಓಕೆ, ಟೇಸ್ಟ್ ನೋಡುವಾಗ ಈಗ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಪರೋಟ, ಏನು ತೆಂಗಿನಕಾಯಿಯ ಪರೋಟ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ. ಓಕೆ, ತೆಂಗಿನಕಾಯಿಯ ಪರೋಟ ತಯಾರಿಸುವ ವಿಧಾನ. ಮೊದಲು ತೆಂಗಿನ ತುರಿಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪುಡಿ ಹಾಕಿ ಕಲಸಿಕೊಳ್ಳಿ. ಈಗ ಹೂರಣ ತಯಾರು. ನಂತರ ಗೋಧಿ ಅಂಟನ್ನು ಲಟ್ಟಿಸಿ ಹೂರಣ ತುಂಬಿ ಮತ್ತೊಮ್ಮೆ ದಪ್ಪನೆ ಲಟ್ಟಿಸಿ. ಆನಂತರ ಕಾದ ತವಾದ ಮೇಲೆ ಹಾಕಿ ಕಾಯಿಸಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಸವರಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ತೆಂಗಿನಕಾಯಿಯ ಪರೋಟ ರೆಡಿ.
ಓಕೆ, ತೆಂಗಿನಕಾಯಿಯ ಪರೋಟ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾರ್ಮಲ್ ಆಗಿ ನೀವು ಎಲ್ಲ ಪರೋಟ ತಿಂದಿರ್ಬೋದು, ಆಲೂ ಪರೋಟ ಈ ಥರದ್ದೆಲ್ಲ ಪರೋಟ ಹೋಟೆಲ್ ಇಲ್ಲಿ ಆ ಕಡೆ ಎಲ್ಲ ತಿಂದಿರ್ಬೋದು. ಆದರೆ ಈ ಥರದ ತೆಂಗಿನಕಾಯಿ ಪರೋಟ ಮಾಡಬೇಕು ಅಂತ ಹೇಳಿದರೆ ತೋಟಕ್ಕೆ ಹೋಗಿ ತೆಂಗಿನಕಾಯಿ ತಂದು ಪರೋಟ ರೆಡಿ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದ, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮ್ಯಾಮ್, ಆವಾಗಲೇ ಪರೋಟ ರೆಡಿ ಆಗಿದೆ. ಇವಾಗ ಇನ್ನೊಂದು ಡಿಶ್ ಮಾಡ್ತಾ ಅಂತ ಹೇಳಿದ್ರು. ಏನು ಮಾಡ್ತಾ ಅಂತ ಹೇಳಿದ್ರು? ಈಗ ಸಿಹಿ ಕುಂಬಳಕಾಯಿ ಮತ್ತು ಕ್ಯಾರೆಟ್ ಹಾಕಿ ಸೂಪ್ ಮಾಡ್ತಾ ಇದ್ದೀನಿ. ಕೆಂಬುಡೆ ಅಂತ ಹೇಳ್ತಾರೆ, ಸಿಹಿ ಕುಂಬಳಕಾಯಿ ಅಲ್ಲ? ಓಕೆ. ಇದಕ್ಕೆ ಒಂದು ಜಾರ್ ಬೇಕಾ? ಅಲ್ಲ, ಪಾತ್ರೆ ಬೇಕು. ಫಸ್ಟಿಗೆ ಪಾತ್ರೆ ಬೇಕಲ್ಲ, ಅದನ್ನು ಬೇಯಿಸ್ಕೊಳ್ಬೇಕು ನಾವು. ಓಕೆ, ಬೇಯಿಸ್ಲಿಕ್ಕೆ ಹಾಗಾದರೆ ಫಸ್ಟಿಗೆ ಒಲೆ ಊಡಿಸಬೇಕಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಅಂದರೆ ನೀವು ಸಿಹಿ ಕುಂಬಳವನ್ನು ಬೇಯಿಸ್ಕೊಳ್ತಿದ್ದೀರಾ? ಹೌದು. ಸಾಕಾ? ಹಾಂ, ಸಾಕು. ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಓಕೆ. ಆ್ಯಕ್ಚುಲಿ ಸಿಹಿ ಕುಂಬಳಕಾಯಿ ಮಾತ್ರ ಕರೆಕ್ಟಾಗಿ ಇದು ಬೇಕಲ್ಲ, ಹೌದು. ಕೆಲವೊಂದು ಬಾಡಿ ಹೋಗಿರೋದು ಆ ಥರ ಎಲ್ಲ ಇರುತ್ತೆ. ಇಲ್ಲ, ಈಗ ಸಿಹಿ ಕುಂಬಳ ಹಾಕಿದ್ದೇನೆ. ಓಕೆ. ಒಂದು ಸಣ್ಣ ತುಂಡು ಕ್ಯಾರೆಟ್. ಓಕೆ. ಮತ್ತೆ ಇದನ್ನೆಲ್ಲವನ್ನ ಪೇಸ್ಟ್ ಮಾಡ್ಲಿಕ್ಕೆ ಉಂಟಾ? ಹಾಂ, ಪೇಸ್ಟ್ ಮಾಡೋದಾ ಹೇಗೆ? ಹೌದು, ಬೇಯಿಸಿಕೊಂಡು ಪೇಸ್ಟ್ ಓಕೆ, ಮಾಡಬೇಕು. ಓಕೆ, ಸರಿ. ಸ್ವಲ್ಪ ಈರುಳ್ಳಿ, ಓಕೆ, ಬೆಳ್ಳುಳ್ಳಿ ಅಲ್ಲ? ಬೆಳ್ಳುಳ್ಳಿ. ಓಕೆ. ಈಗ ಇದನ್ನು ನಾವು ಸ್ವಲ್ಪ ಬೇಯಲಿ. ಓಕೆ, ನೀರು ಸಾಕದು? ಸಾಕು ಸಾಕು, ಈಗ ಸಾಕು. ಓಕೆ. ಮತ್ತೆ ನೋಡ್ಕೊಂಡು ಬೇಕಾದ್ರೆ ಹಾಕು, ಬೇಗ ಬೇಯ್ತದೆ ಇದು. ಅಲ್ಲ? ಹೌದು, ಸಿಹಿ ಕುಂಬಳಕಾಯಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಹೌದು. ಓಕೆ ಓಕೆ, ಆವಾಗಲೇ ಹೇಳಿದ್ರಿ ನೀವು ಏನು ಕಾಶ್ಮೀರಕ್ಕೆಲ್ಲ ಹೋಗಿದ್ರಿ. ಹೌದು. ಮತ್ತೆ ಇನ್ನೊಂದು ಕಡೆ ಅಷ್ಟವಿನಾಯಕ. ಹಾಂ, ಅಷ್ಟವಿನಾಯಕ. ಹೌದು, ದರ್ಶನ ಅದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಅಲ್ಲ? 8 ಗಣಪತಿ ದೇವಸ್ಥಾನ. ಎಷ್ಟು? 8 ಗಣಪತಿ. 8 ಗಣಪತಿ ಅಂದರೆ ಒಂದೇ ಕಡೆನಾ? ಇಲ್ಲ ಇಲ್ಲ, ಬೇರೆ ಬೇರೆ ಕಡೆ. ಹಾಂ, ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಅಲ್ಲ? ಓಕೆ. 2.5 ದಿವಸ ಬೇಕು. ಹಾಂ ಹಾಂ, ಅಂದರೆ ಸಾಧಾರಣ ಒಂದು ಏರಿಯಾದಲ್ಲಿ ಇರುತ್ತೆ ಅಂತ ಹೌದು, ಆ ಥರ. ಹೌದು. ಅದಕ್ಕೆ ಅಷ್ಟವಿನಾಯಕ ಅಂತ ಹೇಳೋದಲ್ಲ? ಓಕೆ. ಅಲ್ಲಿಂದ ನೆಕ್ಸ್ಟ್? ಇಲ್ಲ, ಫಸ್ಟ್ ನಾವು ಕಾಶ್ಮೀರಕ್ಕೆ ಏಪ್ರಿಲ್ನಲ್ಲೇ ಹೋಗಿದ್ದೆ ನಾನು. ಹಾಂ ಹಾಂ ಹಾಂ. ಅದು ಟುಲಿಪ್ ಗಾರ್ಡನ್ ನೋಡ್ಲಿಕ್ಕೆ ಹೋದ. ಟುಲಿಪ್ ಅಂದ್ರೆ ಏಪ್ರಿಲ್ನಲ್ಲೇ ಟುಲಿಪ್ ನೋಡ್ಲಿಕ್ಕೆ ಸಿಗೋದದು. ಓಕೆ. ಟುಲಿಪ್ ಅಲ್ಲಿ ಏನು ಹೇಗೆ? ಅದು ಹೂಗಳು. ಅದು ಒಂದು ಸರ್ಟನ್ ಪೀರಿಯಡ್, ಒಂದು 15-20 ದಿವಸ, ಜಾಸ್ತಿ ಅಂದ್ರೆ 1 ತಿಂಗಳ ತನಕ ಇರ್ತದೆ. ಆದ್ರೆ ಅದು ಅರಳಿಕ್ಕೆ ಶುರುವಾದ ನಂತರ 1 ತಿಂಗಳ ಆಗುವಾಗ ಹೋದ್ರೆ ನಮ್ಗೆ ಅರ್ಧ ಎಲ್ಲ ಕೊಳೆತು ಹೋದ ಸಿಗ್ತದೆ. ಅದು ಬ್ಲೂಮ್ ಆಗುವಾಗಲೇ ನಮ್ಗೆ ಹೋಗ್ಬೇಕು. ಆ ಟೈಮಿಗೆ ಹೋದಾಗ ಈಗ ಏನು 15 ದಿವಸ ಇರುತ್ತೆ? ಹೌದು, ಆ 15 ದಿವಸದಲ್ಲಿ ನಾವು ಹೋದ್ರೆ ನಮ್ಗೆ ಚೆನ್ನಾಗಿ ಸಿಗ್ತದೆ. ಅದು ಇಂಡಿಯಾದಲ್ಲೇ, ಇಂಡಿಯಾ ಅಲ್ಲ, ಏಷ್ಯಾದಲ್ಲೇ, ನಮ್ದು ಇಂಡಿಯಾದಲ್ಲಿ ಇರುವುದು ಹೈಯೆಸ್ಟ್ ದೊಡ್ಡದು. ಓಕೆ ಓಕೆ. ಅಂದ್ರೆ ಅಲ್ಲಿ ಒಂದೇ ಹೂವಿನ ಅಂಶ ಒಂದೇ ಟುಲಿಪ್ ಮಾತ್ರ ಇರುವುದು. ಆದ್ರೆ ಕಲರ್, ಅದರದ್ದು ಕಲರ್ ಕಾಂಬಿನೇಷನ್ಸ್, ಅದರಲ್ಲಿ ಕಲರ್ ವೇರಿಯೇಷನ್ಸ್, ಅದು ನೋಡ್ಲಿಕ್ಕೆ ಚಂದ. ಅದು ಅವರು ಕಾಂಬಿನೇಷನ್ ಮಾಡಿ ಲೇಯರ್ 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 ಆಗಿ ಹಾಕ್ತಾರೆ. ಹಾಗಾಗಿ ಅದು ನೋಡ್ಲಿಕ್ಕೆ ಚಂದ ಕಂಡ. ಒಂದು ಫುಲ್ ಕೆಂಪು ಹಾಕಿದ್ರೆ, ಒಂದು ಹಳದಿ, ಬಿಳಿ, ಕೆಂಪು, ಪರ್ಪಲ್, ಹೀಗೆ ಅದರಲ್ಲಿ ಎಷ್ಟು ಕಲರ್ಸ್ ಇದೆ ಅದು ಅಷ್ಟು ಕಲರ್ಸ್ ಸಹ ಹಾಕ್ತಾರೆ. ದಾಸವಾಳದಲ್ಲಿ ವೆರೈಟಿ ಸಿಗ್ತದೆ, ಗುಲಾಬಿಯಲ್ಲಿ ಬೇರೆ ಬೇರೆ ಕಲರ್ಸ್ ಸಿಗ್ತದೆ. ಗುಲಾಬಿಯೇ, ಆದ್ರೆ ಬಿಳಿ ಗುಲಾಬಿ, ಕೆಂಪು ಗುಲಾಬಿ, ಆರೆಂಜ್ ಗುಲಾಬಿ. ಹಾಗೆ ಟುಲಿಪ್ ನಲ್ಲಿ ಸಹ ಕೆಂಪು, ಬಿಳಿ, ಹಳದಿ, ಪರ್ಪಲ್, ಹೀಗೆ ಬೇರೆ ಬೇರೆ ಕಲರ್ಸ್ ಇರ್ತದೆ. ಆ ಕಲರ್ಸ್ ಅಲ್ಲಿ ಮತ್ತೆ ಡಾರ್ಕ್ ಕಲರ್, ಲೈಟ್ ಕಲರ್ಸ್ ಅಂತ ಹೇಳಿ ನಮ್ಗೆ ಅದು ಎಕರೆಗಟ್ಟಲೆ ಜಾಗ, ಅದು ಫುಲ್ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಅದನ್ನು ಸಹ ಮತ್ತೆ ಚಂದ ಮಾಡಿ ಬೇರೆ ಬೇರೆ ವೇರಿಯೇಷನ್ ನಲ್ಲಿ, ಅಂದ್ರೆ ಈಗ ಲೈನ್ಸ್ ಮಾಡಿದ್ದಾಯ್ತಲ್ಲ, ಆಮೇಲೆ ಇದು ಸರ್ಕಲ್ ಅಲ್ಲಿ ಸಹ ಹಾಗೆ ಅದನ್ನು ಅರೇಂಜ್ ಮಾಡಿ. ಹೌದು, ಅಂದ್ರೆ ನೆಡುವಾಗ್ಲೇ ಹಾಗೆ ನೆಡ್ತಾರೆ ಅದು. ಹಾಗೆ ನೋಡ್ಲಿಕ್ಕಂತೂ ಬಹಳ ಚಂದ ಅದು. ಟೂರಿಸ್ಟ್ನವರೆಲ್ಲ ಅದಕ್ಕೆ ಅದು ಟೂರಿಸಂಗೋಸ್ಕರನೇ ಅಲ್ಲಿಯ ಹವೆಗೆ ಅದು ಚೆನ್ನಾಗಿ ಬೆಳೀತದೆ. ಓಕೆ. ಅಂದ್ರೆ ಅಲ್ಲಿ ಕೋಲ್ಡ್ ಜಾಸ್ತಿ ಅಲ್ಲ, ಅದು ಕೋಲ್ಡ್ ಮುಗಿದು ಬಿಸಿಲು ಬೀಳುವಾಗ ಅದು ಮತ್ತೆ ನವೆಂಬರ್ ಅಲ್ಲಿ ಚಳಿ ಬೀಳ್ತಾ ಬರುವಾಗ ಕೇಸರ್ ಆಗ್ಲಿಕ್ಕೆ ಶುರು ಆಗ್ತದೆ. ಅಲ್ಲ, ಅದು ಬೇರೆ, ಕೇಸರ್ ಏರಿಯಾ ಬೇರೆ. ಅಂದ್ರೆ 2000 ಕಮರ್ಷಿಯಲ್ ಇದೆ ಟೂರಿಸಂಗೋಸ್ಕರ. ಆ ಕೇಸರ್ ನೋಡ್ಲಿಕ್ಕೆ ಬರ್ತಾರೆ. ಆದ್ರೆ ಕೇಸರ್ ಮಾತ್ರ ಮತ್ತೆ ಕಾಸ್ಟ್ಲಿ. ಅದು ಅದರದ್ದು ದಳ ತೆಗೆದಿಟ್ಟು ಅವರು ಪ್ರಿಸರ್ವ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದೆಲ್ಲ ಬಿಸ್ನೆಸ್ ಮಾಡ್ತಾರಲ್ಲ? ಹೌದು.
ಹಾಗಾದರೆ ಈ ಸರ್ತಿನ ನೀವು ಕಾಶ್ಮೀರದಲ್ಲಿ ಫುಲ್ಲು ಹೂವಿನ ಇದನ್ನೆಲ್ಲ ನೋಡಿ ಬಂದ್ರಿ ಅಂತ ಹೇಳ್ಬೋದು. ಹೌದು. ಅಲ್ಲಿನ ಜನರೆಲ್ಲ ಹೇಗೆ ಈಗ ಈ ಟೈಮಲ್ಲೆಲ್ಲ? ಅಲ್ಲ, ಯಾವಾಗಲೂ ಸಹ ಅಂದರೆ ಮುಂಚೆ ನಮಗೆ ಭಯ ಹೇಗೆ ಇತ್ತು, ಅಂದರೆ ಕಾಶ್ಮೀರಕ್ಕೆ ಹೋಗೋದಾದ್ರೆ ಸ್ವಲ್ಪ ನಾವು ಹೆದರ್ಕೊಂಡೇ ಹೋಗ್ತಿದ್ದೆವು. ಈಗ ಏನಾಗಿದೆ ಅಂದರೆ ಎಲ್ಲಿ ನೋಡಿದ್ರು ಸಹ ಮಿಲಿಟರಿ ಅವರಿದ್ದಾರೆ, ಆದರೆ ಕಾಮ್ ಆ್ಯಂಡ್ ಕ್ವೈಟ್ ಮತ್ತೆ ಕ್ಲೀನ್ ಅಂದರೆ ನಮಗೆ ಅಷ್ಟು ಕ್ಲೀನ್. ಮುಂಚೆ ಕಾಶ್ಮೀರ ಒಂದು ಕಾಲದಲ್ಲಿ ನಮಗೆ ಹೇಗೆ ಹೇಳ್ತಿದ್ರು, ಕಾಶ್ಮೀರ ನಮ್ಮ ಇದು ಭೂಮಿಯದ್ದು ಸ್ವರ್ಗ ಅಂತ ಹೇಳ್ತಿದ್ರು. ಅಷ್ಟು ಚಂದ ಇತ್ತದು. ಆಮೇಲೆ ಅದು ಹೌದು ಹಾಳಾಗಿ ಹೋಯ್ತು. ಅಲ್ಲ, ಹಾಳಾಗಿ ಹೋಯ್ತು, ಮೇಂಟೆನೆನ್ಸೇ ಇಲ್ಲ. ಆ ತರ ಆಗಿ ಎಲ್ಲ ಕಡೆ ಗಲೀಜು, ಎಲ್ಲಿ ನೋಡಿದ್ರೆ ಡ್ರೈನೇಜು, ಓವರ್ ಪಾಪ್ಯುಲೇಷನ್, ಕ್ರೌಡ್, ಅದು ಇದು ಎಲ್ಲ ಹಾಗೆ ಏನು ಇದು ಇರಲಿಲ್ಲ. ಈಗ ಅದು ನಮ್ಮ ಭಾರತಕ್ಕೆ ಬಂದ ನಂತರ ಅಲ್ಲಿ ಮೇಂಟೆನೆನ್ಸ್ ಅಲ್ಲ, ಈಗ ಸ್ಮಾರ್ಟ್ ಸಿಟಿ ಅದು ಸಹ G20 ಆಗ್ತಾ ಇದೆ ಅಂತ ಹೇಳುವಾಗ ಅದರದ್ದು ವರ್ಕ್ ಎಲ್ಲ ಆಗಿ ಇನ್ನೂ ಸಹ ತುಂಬಾ ಚಂದ ಮಾಡಿದ್ರು. ಚಂದ 2013 ಹೌದು, 14 ಒಂದು ಸಲ ನಾನು 2011ರಲ್ಲಿ ಹೋಗಿದ್ದೆ, ಆಮೇಲೆ ಪುನಃ 14ರಲ್ಲಿ ಹೋಗಿದ್ದೆ. ಆವಾಗ ಏನು ಜಾಸ್ತಿ ಡಿಫ್ರೆನ್ಸ್ ಇರಲಿಲ್ಲ ನಮಗೆ. ಮತ್ತೆ ನನಗೆ ಐಸ್ ಸಹ ನೋಡ್ಲಿಕ್ಕೆ ಸಿಕ್ಕಿರ್ಲಿಲ್ಲ ಆವಾಗ, ಅಂದ್ರೆ ಜುಲೈಯಲ್ಲಿ ಹೋಗಿದ್ದೆ. ಹಾಗಾಗಿ ಈ ಸಲ ಐಸ್ ಸಹ ನೋಡ್ಬೇಕು ಅಂತ ಸೋನ್ಮಾರ್ಗಲ್ಲೆಲ್ಲ ತುಂಬಾ ಒಳ್ಳೆ ಐಸ್ ಎಲ್ಲ ಇತ್ತು ಈ ಸಲ ಏಪ್ರಿಲ್ ಅಲ್ಲಿ ಹೋದಾಗ. ಎಲ್ಲ ನೀವು ಫ್ಯಾಮಿಲಿ ಸಮೇತ ಹೋದ? ಹೌದು, ಫ್ಯಾಮಿಲಿ ಸಮೇತ. ಒಂದು ಜಾಲಿ ರೈಡ್ ಅಂತ ಹೇಳ್ಬೋದಲ್ಲ? ಹೌದು. ಈಗ ನೋಡಿ ಇದು ಬೆಂದಿದೆ, ಈಗ ಆಫ್ ಮಾಡುವ. ಬೆಂದಿದಲ್ಲ, ಆಫ್ ಮಾಡುದಾ? ಓಕೆ, ಸ್ವಲ್ಪ ಆರ್ಬೇಕಲ್ಲ? ಹೌದು, ಮಿಕ್ಸಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಆರ್ಬೇಕು. ಈಗ ಇದು ತಣ್ಣಗಾಗ್ತಾ ಬಂದಿದೆ. ತಣ್ಣಗಾಗಿದೆಲ್ಲ, ಇನ್ನು ಅದನ್ನ ಮಿಕ್ಸ್ ಮಾಡೋದಲ್ಲ? ಹೌದು. ಓಕೆ, ಮಿಕ್ಸ್ ಜಾರಿ ಅಂತ ಕಾಯ್ತಾ ಇದೆ. ಓಕೆ, ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ. ತಣ್ಣೀರು ಬೇಕಲ್ಲ? ಸಾಕಲ್ಲ? ಆಮೇಲೆ ಹಾಕ್ಬೋದು ನಮಗೆ ನೀರು ನೋಡ್ಕೊಂಡು. ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋದು. ಇದನ್ನು ಮಿಕ್ಸ್ ಮಾಡೋದಲ್ಲ? ಹೌದು, ಟೇಸ್ಟ್ ಆಗಬೇಕು. ಓಕೆ, ಎಸ್, ಆಲ್ಮೋಸ್ಟ್ ಇದು ಬೆಂದಿರೋ ಕಾರಣ ಜಾಸ್ತಿ ಪೇಸ್ಟ್ ಆಗಿದೆಲ್ಲ? ಓಕೆ, ಇದಕ್ಕೆ ನೀರು ಹಾಕಿ. ಓಕೆ, ಇದಕ್ಕೆ ಹಾಕುವಲ್ಲ? ಹೌದು. ಸಾಕು. ಹೇಗಿದ್ರೆ ಅದು ತೆಳ್ಳಗೆ ಮಾಡಬೇಕು ನಮಗೆ. ಹೌದು, ಸೂಪ್ ಅಂತ ಹೇಳಿದ್ರೆ ತುಂಬ ಹೌದು ದಪ್ಪ ಬೇಡ ಅಂತಿಲ್ಲ. ಅದಕ್ಕೆ ಉಪ್ಪು ಏನು ಹಾಕಿಲ್ಲಲ್ಲ ಆಗ? ಇಲ್ಲ, ಬೇಯುವಾಗ ಹಾಕಿದ್ರೆ ಸಾಕಂದ್ರೆ? ಈಗ ಉಪ್ಪು ಎಲ್ಲ ಹಾಕುವ ನಾವು. ಓಕೆ, ಒಲೆ ಉರಿಸ್ಬೇಕಾ? ಹೌದು. ಈಗ ಇದಕ್ಕೆ ನಾವು ರುಚಿಗೆ ಉಪ್ಪು ಹಾಕುವ. ಓಕೆ, ಸೂಪಲ್ಲಿ ಉಪ್ಪಿನಂಶ ಜಾಸ್ತಿ ಅಲ್ಲ? ಉಪ್ಪು ಸ್ವಲ್ಪ ಖಾರ ಎಲ್ಲ. ಮತ್ತೆ ಪೆಪ್ಪರ್ ಪೌಡರ್ ಹಾಕ್ತೀರಾ? ನಮಗೆ ಖಾರಕ್ಕೆ ಬೇಕಾದ ಹಾಗೆ. ಸೂಪಿಗೆ ಆ್ಯಕ್ಚುಲಿ ಪೆಪ್ಪರ್ ಪೌಡರ್ ಬೇಕೇ ಬೇಕಲ್ಲ? ಹೌದು. ಒಂದು ಬಾಯಿಗೆ ಒಂದು ಹೋಗೋಗ್ಲಿ ಸ್ವಲ್ಪ ಖಾರ ಖಾರ. ಅದು ಪೆಪ್ಪರ್ ಫ್ಲೇವರಲ್ಲೇ ನಮಗೆ ಅದು ಟೇಸ್ಟ್. ಹೌದು. ಈಗ ಇದಕ್ಕೆ ಒಂದು ಕುದಿ ಬರಲಿ. ಓಕೆ, ಪೆಪ್ಪರ್ ಸಾಕಲ್ಲ? ಸಾಕು. ಬೇರೆ ಏನು ನಾವು ಮಸಾಲೆ ಹಾಕ್ತಾ ಇಲ್ವಾ ಇದಕ್ಕೆ? ಇಲ್ಲ, ಇಷ್ಟೇ. ಮೆಣಸಿನ ಹುಡಿ ಆ ಥರ ಏನು? ಇಲ್ಲ ಇಲ್ಲ. ಓಕೆ, ಪೆಪ್ಪರ್ ಹುಡಿ ಇದ್ರೆ ಅಷ್ಟು ಸಾಕಾಗ್ತದಾ? ಪೆಪ್ಪರ್ ಪೌಡರ್ ಮಾತ್ರ ಹಾಕು. ಓಕೆ, ಇದು ಆ್ಯಕ್ಚುಲಿ ಹೆಲ್ತಿ ಫುಡ್ ಇದು. ಇದು ಯಾರು ಬೇಕಾದರೂ ಸಹ ತಗೊಳ್ಬೋದು. ಆರೋಗ್ಯವಂತರಾಗಿದ್ದವರು ತಗೊಳ್ಬೋದು, ಅನಾರೋಗ್ಯದಲ್ಲಿದ್ದವರಿಗೂ ಸಹ ಆರೋಗ್ಯಕ್ಕೋಸ್ಕರ ತಗೊಳ್ಬೋದು. ಗ್ಯಾಸ್ಟ್ರಿಕ್ನವರು ಸ್ವಲ್ಪ ಗ್ಯಾಸ್ಟ್ರಿಕ್ ಇದ್ದವರಿಗೂ ಸಹ ಏನಾಗುದಿಲ್ಲ, ಯಾಕಂದ್ರೆ 2 ಬೆಳ್ಳುಳ್ಳಿ ಬೀಜ ಹಾಕಿದ್ದೇವೆ ಮತ್ತೆ ಪೆಪ್ಪರ್ ಹಾಕಿದ್ದೇವೆ ನಾವು, ಹಾಗಾಗಿ ಏನಾಗೋದಿಲ್ಲ. ಮತ್ತೆ ಈ ಹಾಗೆ ಪಂಪ್ಕಿನ್ ನಮಗೆ ಇಷ್ಟೇ ಸಣ್ಣ ಪೀಸ್ ಅದು, ಅದರಲ್ಲಿ ನೀರು ನಮಗೆ ಈಗ ಕುಡಿಯುವಾಗ ನಮಗೆ ನೀರು ಜಾಸ್ತಿ ಇರ್ತದೆ. ಮತ್ತೆ ನಾವು ಬೇರೆ ಇದಕ್ಕೆ ಕಾರ್ನ್ಫ್ಲೋರ್ ಎಲ್ಲ ಎಂಥದ್ದು ಹಾಕುದಿಲ್ಲ, ನ್ಯಾಚುರಲ್ ಆಗಿ ನಮಗೆ ಎಷ್ಟು ದಪ್ಪ ಇದೆ ಅಷ್ಟೇ ತಗೊಳ್ಳೋದು. ಈಗ ಇದು ಆಯ್ತು, ರೆಡಿ ಆಯ್ತಾ? ಇನ್ನು ಸರ್ವ್ ಮಾಡೋದಾ? ಹೌದು. ಓಕೆ, ಆಫ್ ಮಾಡೋದಲ್ಲ? ಓಕೆ ಓಕೆ, ಈಗ ಸರ್ವ್ ಮಾಡೋದಲ್ಲ? ಹೌದು. ಓಕೆ, ಆ್ಯಕ್ಚುಲಿ ಇದರ ಮೇಲ್ಗಡೆ ಸೂಪ್ ಅಂತ ಇರುವಾಗ ಈ ಇದೆಲ್ಲ ಬೀರುತ್ತೆ, ಮಿಕ್ಸರ್ ಥರ ಎಲ್ಲ ಇರುತ್ತೆ ನೋಡಿ,
ಅದೆಲ್ಲ ಹಾಕ್ಬೋದು. ಅದು ಬೇರೆ ಬೇರೆ ಸೂಪಿಗೆ, ಈಗ ಮ್ಯಾಂಚೋ ಸೂಪ್ ಅಂದ್ರೆ ಅದರ ಮೇಲೆ ಶಾವಿಗೆ ಶಾವಿಗೆ ಹಾಕ್ತಾರೆ. ಹಾಕ್ತಾರೆ, ಹೌದು, ಹಾಗೆ ಬೇರೆ ಬೇರೆ ಸೂಪಿಗೆ ಬೇರೆ ಬೇರೆ ಇರ್ತದೆ. ಈಗ ಇದಕ್ಕೆ ಸ್ವಲ್ಪ ನಾನು ಕ್ರೀಮ್ ಹಾಕ್ತೇನೆ, ಕ್ರೀಮ್ ಹಾಕ್ತೀರಾ? ಮತ್ತೆ ಸ್ವಲ್ಪ ಬಟರ್ ಹಾಕ್ತೇನೆ. ಓಕೆ ಓಕೆ. ಈಗ ನಾನು ಸ್ವಲ್ಪ ಇದು ಕ್ರೀಮ್ ಹಾಕ್ತಿದ್ದೀರಾ? ಹೌದು, ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಅಲ್ಲ? ಓಕೆ. ಬಿಸಿ ಬಿಸಿಯಾದ ಪಂಪ್ಕಿನ್ ಕ್ಯಾರೆಟ್ ಸೂಪ್. ಓಕೆ, ಕ್ಯಾರೆಟ್ ಸೂಪ್ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ನಾವು ಈ ಥರ ಹೋಟೆಲ್ಗೆ ಹೋದಾಗ ಈ ಥರ ಎಲ್ಲ ಸೂಪ್ ಎಲ್ಲ ಕುಡಿತೇವೆ. ಹೌದು. ನಾವು ಮನೆಯಲ್ಲೇ ಈ ಥರ ಆರೋಗ್ಯಕರವಾದ ಸೂಪ್ ಮಾಡಿ ಕುಡಿಬೋದಲ್ಲ? ಹೌದು. ಓಕೆ, ಟೇಸ್ಟ್ ನೋಡೋಲ್ಲ? ಹಾಂ, ಓಕೆ, ಚಂದ್ರಿಕಾ ಮ್ಯಾಮ್ ಸಖತ್ತಾಗಿರುವಂತಹ ಸೂಪ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಸಿಹಿ ಕುಂಬಳಕಾಯಿಯ ಸೂಪ್ ತಯಾರಿಸುವ ವಿಧಾನ. ಮೊದಲಿಗೆ ಸಿಹಿ ಕುಂಬಳಕಾಯಿಯ ಹೋಳುಗಳ ಜೊತೆಗೆ ಸ್ವಲ್ಪ ಕ್ಯಾರೆಟ್, ಈರುಳ್ಳಿ, ಬೆಳ್ಳುಳ್ಳಿ ಮುಳುಗುವಷ್ಟು ನೀರಿನಲ್ಲಿ ಬೇಯಿಸಿಕೊಳ್ಳಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಸ್ವಲ್ಪ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪುಡಿ ಹಾಕಿ ಕುದಿಸಿ. ಮೇಲಿನಿಂದ ಫ್ರೆಶ್ ಕ್ರೀಮ್ ಹಾಗೂ ಬೆಣ್ಣೆ ಹಾಕಿ ಸರ್ವ್ ಮಾಡಿ. ಸಿಹಿ ಕುಂಬಳಕಾಯಿಯ ಸೂಪ್. ಎಸ್ ಮ್ಯಾಮ್, ಅಡುಗೆ ರೆಡಿ ಆಯಿತು. ಹೌದು. ಇನ್ನು ಜಾಸ್ತಿ ಮಾತಾಡ್ಲಿಕ್ಕಿಲ್ಲ. ಹೌದು. ನೋಡೋದೆ, ಟೇಸ್ಟ್ ನೋಡೋದು. ಯಾವ್ದು ಫಸ್ಟ್ ನೋಡುವ? ಪರೋಟ ತಿನ್ನಿ, ಇಲ್ಲಾಂದ್ರೆ ಇದು ಹೇಗೆ ಸಾಕ್ತದೆ. ಪರೋಟ ತಗೊಳ್ಳಿ ನೀವು ಕೂಡ. ಓ, ಇದೊಂದು ಸ್ವಲ್ಪ ಸ್ಮೂತ್ ಇರುತ್ತಲ್ಲ? ಹೌದು, ಚೆನ್ನಾಗಿರುತ್ತೆ ಅಂದರೆ. ಬಿಸಿ ಬಿಸಿ ಇರುವಾಗ ಕ್ರಿಸ್ಪ್ ಇರ್ತದೆ, ಹಾಂ, ಆಮೇಲೆ ಸ್ವಲ್ಪ. ಹೌದು. ಇದನ್ನು ನೋಡುವಾಗ ಸ್ವಲ್ಪ ನಾವು ಕಾಯಿ ಹೋಳಿಗೆ ಥರನೇ ಉಂಟು, ಹಾಂ, ಆದರೆ ಇದು ಕಾಯಿ ಪರೋಟ ಅಲ್ಲ? ಪರೋಟ. ಹ್ಞೂ, ಹೌದು, ಇದು ಸಾಕಾದುಂಟು. ಅದು ಕಾಯಿಯ ಫ್ಲೇವರ್ ಒಂಥರ ನಾವು ಈ ಹುಡಿಕಾಯಿಯ ಚಟ್ನಿ ಥರ ಎಲ್ಲ ಮಾಡ್ತೇವಲ್ಲ, ಅದೇ ಥರ ಬರುತ್ತುಂಟಲ್ಲ. ಇದಕ್ಕೆ ಇಲ್ಲಿ ನಿಜವಾಗ್ಲೂ ನಾವು ಚಟ್ನಿ ಗಿಟ್ನಿ ಏನು ಬೇಕು ಅಂತಿಲ್ಲ, ಹೀಗೆ ತಿನ್ಬೋದಲ್ಲ? ಓಕೆ, ಒಂದು 2 ದಿವಸ ತಿನ್ಬೋದು. ಈಗ ನಾವು ಈಗ ಟಿಫಿನೆಲ್ಲ ಹಾಕ್ಕೊಂಡು ಹೋದ್ರಲ್ಲ. ಓಕೆ, ಇನ್ನು ಸೂಪ್ ನೋಡೋಲ್ಲ? ತಗೊಳ್ಳಿ ನೀವು ಕೂಡ. ಓ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾ? ಹೇಗೆ ಬಂದಿದೆ? ಚೆನ್ನಾಗಿ ಬಂದಿದೆಯಲ್ಲ? ಸಾಕಾಗಿ ಉಂಟು. ನೀವು ಸ್ವಲ್ಪ ಏನು ಕಾಳು ಮೆಣಸು ಸ್ವಲ್ಪ ಕಮ್ಮಿ ಹಾಕಿದ ಕಾರಣ ಸ್ವಲ್ಪ ಖಾರ ಕಮ್ಮಿ ಉಂಟು. ಬೇಕಿದ್ರೆ ಜಾಸ್ತಿ ನಮಗೆ ಎಷ್ಟು ಬೇಕೋ ಹಾಗೆ ಹಾಕ್ಕೊಳ್ಳಿ. ಸೂಪಲ್ಲಿ ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ, ನಾವೆಲ್ಲ ಸ್ವಲ್ಪ ಖಾರ ಅದು ಅದಕ್ಕೋಸ್ಕರ ಅದು ಪೆಪ್ಪರ್ ಅನ್ನು ಸಪರೇಟ್ ಆಗಿ ಇಡ್ತಾರೆ. ಅವರಿಗೆ ಬೇಕಾದ ಹಾಗೆ ಹಾಕೊಳ್ಳಿ ಅಂತ. ಸಾಲ್ಟ್ ಪೆಪ್ಪರ್ ಯಾವಾಗಲೂ ಟೇಬಲ್ ಮೇಲೆ ಇಟ್ಬಿಡ್ತಾರೆ. ಸಾಕಾಗಿತ್ತು ಮ್ಯಾಮ್. ಎರಡು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಅದೇ ನೀವು ಹೇಳಿದ್ರಲ್ಲ, ಪ್ರೀತಿಯಿಂದ ಮಾಡಿದರೆ ಅಡಿಗೆ ಕೂಡ ಚೆನ್ನಾಗಿ ಪ್ರೀತಿಯಿಂದ ಟೇಸ್ಟಿಯಾಗಿ ಬರುತ್ತೆ ಅಂತ. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು? ನನಗೆ ಖುಷಿ ಆಯಿತು. ಓಕೆ, ಖುಷಿ ಆಯ್ತಲ್ಲ? ನಮಗೆ ಕೂಡ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ನೀವು ಬರುವಾಗ ಯಾವಾಗಲೂ ವೀಕ್ಷಕರಿಗೆ ಬೇರೆ ಬೇರೆ ಪ್ಲೇಸಿನ ಬಗ್ಗೆ ಹೇಳ್ತಾ ಇರ್ತೀರ. ನೀವು ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೊಂದು ಪ್ಲೇಸಿಗೆ ಹೋಗಿರ್ತೀರಾ. ಹಾಗಾಗಿ ನಮಗೆ ಅದರದ್ದು ಕೂಡ ಮಾಹಿತಿ ಸಿಗ್ತಾ ಇದೆ, ಒಟ್ಟಿಗೆ ಒಳ್ಳೆ ಒಳ್ಳೆ ಅಡಿಗೆ ಕೂಡ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಮ್ಯಾಮ್, ಸಾಕಾಗಿರುವಂತಹ ತೆಂಗಿನಕಾಯಿಯ ಪರೋಟ ಮತ್ತು ಇನ್ನು ಕೆಂಬುಡಕಾಯಿ ಹಾಗೆ ಕ್ಯಾರೆಟ್ ಎಲ್ಲ ಹಾಕಿ ಸೂಪ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿ ನಿಲ್ಲಿಸ್ತಿದ್ದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.